ವಿವೇಕ ಶಾಲಾ ಯೋಜನೆಯಡಿಯಲ್ಲಿ ದರೆಗುಡ್ಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಲ್ಲಪುತ್ತಿಗೆಯಲ್ಲಿ ರೂಪಾಯಿ 14 ಲಕ್ಷದಲ್ಲಿ ನಿರ್ಮಾಣಗೊಂಡಿರುವ ವಿವೇಕ ಶಾಲಾ ಕೊಠಡಿ, 18 ಲಕ್ಷದಲ್ಲಿ ನಿರ್ಮಾಣಗೊಂಡಿರುವ ಆದಿವಾಸಿ ಕೊರಗರ ಸಮುದಾಯ ಭವನ ಮತ್ತು ರೂಪಾಯಿ 5 ಲಕ್ಷದಲ್ಲಿ ಅಳವಡಿಸಿರುವ ಸೋಲಾರ್ ದೀಪವನ್ನು ಕ್ಷೇತ್ರದ ಶಾಸಕ ಉಮಾನಾಥ್ ಕೋಟ್ಯಾನ್ ಲೋಕಾರ್ಪಣೆಗೊಳಿಸಿದರು. ಇದೇ ವೇಳೆ ಮಾತನಾಡಿದ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು, ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳು ವಿದ್ಯಾರ್ಜನೆಯಿಂದ ವಂಚಿತರಾಗಬಾರದೆನ್ನುವ ಉದ್ದೇಶದಿಂದ ಕ್ಷೇತ್ರಕ್ಕೆ 40 ರಿಂದ 45 ಕೊಠಡಿಗಳನ್ನು ತರಲಾಗಿದೆ. 30 ಕೊಠಡಿಗಳನ್ನು ಪ್ರಾಥಮಿಕ ಶಾಲೆಗೆ ಹಾಗೂ ಮುಲ್ಕಿ, ಅಳಿಯೂರು, ಮಿಚಾರು ಭಾಗದ ಪ್ರೌಢಶಾಲೆಗೆ ತಲಾ 1 ಕೋಟಿಯಂತೆ 4 ಶಾಲಾ ಕೊಠಡಿಗಳನ್ನು ನಿರ್ಮಿಸಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉತ್ತಮ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದರು. ಈ ಭಾಗದ ಕೊರಗರ ಕಾಲೋನಿಗೆ ಸಂಪೂರ್ಣವಾಗಿ ಸೋಲಾರ್ ವಿದ್ಯುತ್ ಲೈಟ್ ಬರ್ತದೆ. ಇಡೀ ಕಾಲೋನಿಗೆ 5 ಲಕ್ಷ ರೂಪಾಯಿ ವೆಚ್ಚಡು ವಿದ್ಯುದ್ದೀಕರಣ ಬಲ್ಲ. ಅಂಚನೆ 18 ಲಕ್ಷ ರೂಪಾಯಿ ಖರ್ಚು ಮತ್ತು ನಿಖಿಲ ಕಾಲೋನಿ ಶೋಕದ ಕೊರಗರಿಗೆ ಸಮುದಾಯ ಭವನ ನಿರ್ಮಾಣ. ಇನ್ನು ಸರ್ಕಾರದ ಸಿಕ್ಕುನಂಚಿನ ಮೂಲಭೂತ ಸೌಕರ್ಯನ ಎಸ್ಟಿ ಜನಾಂಗವು ಪ್ರತಿ ವರಿಯಾಗಲ್ಲ ಬಹುಶಃ ಕಲಿನ ಅವಧಿ ಒவ்வொரு ಕಾಲೋನಿಯಿಂದ ಪೂರಾ ಕಾಲೋನಿಗಳು ಒಂಜಿ ಕಾಲೋನಿಯಿಂದ ಮಾತ್ರ 4 ಕಾಲೋನಿಗಳು ಕಾಂಕ್ರೀಟೀಕರಣ ಅಲ್ಲ. ದಯಬಣ್ಣ ಹಾಕಲ್ಲ ಎಡ್ಡ ರೀತಿಯ ಮೂಲಭೂತ ಸೌಕರ್ಯ ಉಳ್ಕೊಳ್ಳೋದು. ಇನಿ ಏನು ಮಂದಿ ಗೊತ್ತು ಜನಕ್ಕೆ ಆ ಜಾತಿ ಈ ಜಾತಿ ನಮ್ಮ ಮಾತ ಮನುಷ್ಯರು, ನಮ್ಮ ಪ್ರತಿಯೊಲ್ಲ ಮನುಷ್ಯರು ನಮ್ಮ ಮಾತ ನಿಖಿಲ ಅನ್ಪಂಜ ನಿಖುಲ ಎಂಕಲ ಜಾತಿ ಅಂತ ನಡು ಕೊಡು ವ್ಯಾಪಾರ ಆ ಜಾತಿ ಎಂಕಲು ಈ ಜಾತಿ ಬಂದ ಬೀರೋಂತೇರವಲ್ಲಿ ನಡುಟ್ಟು ಮಾತನೊಟ್ಟಿಗೆ ಸೇರುವುದು ಬದುಕಂಡ ನಮ್ಮ ಮಾತ ಮನುಷ್ಯ ಜಾತಿ ಬಂತು ಅಂದ್ರೆ ಇನಿ ಎಂಕು ಗೊತ್ತುಂಟು ಯಾರ ಹಳ್ಳಿದ ಬೈದಿನಿ ಒಂಜಿ ಸಮಯ ಎಂಕ್ಲೆಲ್ಲ ಬಾರಿ ಹಿಂದುಳಿದ ವರ್ಗದ ಜನಕ್ಕೆಲ್ಲ ಕೀಳು ಹತ್ತು ಬಂದಿದ್ದಾರೆ. ನಿನ್ನ ಮಾತನೊಟ್ಟಿಗೆ ನಮ್ಮ ಉಲ್ಲ ನಾವು ಒಂದೇ ವರ್ಷ ಬಕ್ಕ ಮಾತ ನಮ್ಮ ಸಮಾನತೆ ಬರ್ಬಿಡಿದೆ ಬರೋದು ಮಾತೆಲ್ಲ ನಮ್ಮ ಪ್ರೀತಿ ವಿಶ್ವಾಸ ಹಂಗಲ್ಲ. ಸರ್ಕಾರ ಐಕ್ಯದ ಅನುದಾನ ದೀಪಣ ಅನುದಾನ ನೆಕ್ ಕಾಲೋನಿಗೆ ವಿನಿಯೋಗ ಮಲ್ಪಡ್ಕೊಂಡು ಬಂದಷ್ಟು ನಮ್ಮ ಪಂಚಾಯತ್ ಅಧ್ಯಕ್ಷರು ಗೌರವಾನ್ವಿತ ಮತ್ತು ಸದಸ್ಯರ ಬನ್ನಕ್ಕೆ ಮುಲ್ಪ ನೆಕ್ 18 ಲಕ್ಷ ರೂಪಾಯಿ ಇದ್ದು ನಿಕ್ಲಿಗೆ ಫಲ ಸೇರಿಯಾರೆ ಈಗ ದದಾನದ ಚಟುವಟಿಕೆಗೆ ಸೇರಿಯಾರೆ ಕೂಡ ಈ ಶೋಕದ ಸಮುದಾಯ ಭವನ ಇಲ್ಲಿ ಅಂಡಲ್ಲ ಅಚ್ಚುಕಟ್ಟಾದ ಬಾರಿ ಪುರ್ಲಾತನ್ ಏನು ಉದ್ಘಾಟನೆ ಮಲ್ದ ನೆಟ್ಟೆ ನಿಕ್ಲು ನಾನು ದಾದಾಳ ನಿಕ್ಲ ಕಾರ್ಯಕ್ರಮ ನೆಟ್ಟೆ ಮಲ್ಕೊಡ್ಬೇಕು. ವಿದ್ಯೆಯನ್ನು ಕಲಿಬೇಕು, ವಿದ್ಯಾಭ್ಯಾಸ ಮಾಡಬೇಕು. ಯಾವುದೇ ಕಾರಣಕ್ಕೂ ಮಕ್ಕಳು ಆರ್ಥಿಕವಾಗಿ ದುಡ್ಡಿಲ್ಲ ಅದಿಲ್ಲ ಇದಿಲ್ಲ ಹೇಳಿಕೊಂಡು ವಿದ್ಯಾರ್ಜನೆಯಿಂದ ವಂಚಿತರಾಗಬಾರ್ದು. ಆ ದೃಷ್ಟಿಯಲ್ಲಿ ಇವತ್ತು ಎಲ್ಲ ಸೌಕರ್ಯಗಳನ್ನು ನಾವು ಕೊಡ್ತಾ ಇದ್ದೇವೆ. ಇವತ್ತಿಲ್ಲಿ ಒಂದು ಒಳ್ಳೆಯ ನೂತನ ಕೊಠಡಿಯನ್ನು ಲೋಕಾರ್ಪಣೆಗೊಳಿಸಿದ್ದೇವೆ. ನಮ್ಮೆಲ್ಲ ಮಕ್ಕಳಿಗೆ ಪೋಷಕರು ಮತ್ತು ಶಿಕ್ಷಕರ ಜವಾಬ್ದಾರಿಯನ್ನು ತೆಗೆದುಕೊಂಡು ಎಲ್ಲ ವಿದ್ಯಾರ್ಥಿಗಳನ್ನು ಒಳ್ಳೆಯ ರೀತಿಯಿಂದ ವಿದ್ಯೆಯನ್ನು ಅವರಿಗೆ ಕಲಿಸಬೇಕು. ಕಾರಣ ನಮ್ಮ ಮಕ್ಕಳನ್ನೆಲ್ಲ ನಾವು ಪೇಟೆಗೆ ಮತ್ತು ಆಂಗ್ಲ ಮಾಧ್ಯಮಕ್ಕೆ ಕಳಿಸ್ತೇವೆ. ಆಂಗ್ಲ ಮಾಧ್ಯಮ ಇವತ್ತು ಅನಿವಾರ್ಯ, ಬೇಕು ಅಂತ ಖಂಡಿತವಾಗಿ ಬೇಕು, ಬೇಡ ಅಂತಲ್ಲ. ಅಂದರೆ ಈ ಸರ್ಕಾರಿ ಶಾಲೆಗೆ ಬರುವ ಮಕ್ಕಳು ಯಾರು ಅಂತ ಕೇಳಿದ್ರೆ ನಮ್ಮಂಥ ಮಧ್ಯಮ ವರ್ಗ ಮತ್ತು ಅದಕ್ಕಿಂತಲೂ ಕೆಳಗಿನ ಪಾಪ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಮಕ್ಕಳು. ಅವರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯದಲ್ಲಿ ಕೊರತೆ ಆಗಬಾರ್ದು ಎಂಬ ದೃಷ್ಟಿಯಿಂದ ಇವತ್ತು ಕೊಠಡಿಗಳನ್ನು ಇರ್ಬೋದು ನೋಡಿ. ಒಳ್ಳೆ ಫ್ಯಾನ್ ಇರ್ತಾರೆ ಮಕ್ಕಳಿಗೆ, ಒಳ್ಳೆಯ ನೆಲ, ಕೂತ್ಕೊಳ್ಳಿಕ್ಕೆ ಬೆಂಚು. ನಮಗೆಲ್ಲ ಬಹುಶಃ ಒಂದು 5ನೇ ಕ್ಲಾಸ್ನವರೆಗೆ ನೆಲದಲ್ಲೇ ಕೂತದ್ದು ನಾವೆಲ್ಲ ಕಲಿಯುವಾಗ. ನಿಮ್ಮನ್ನು ಸಹ ಶಿಕ್ಷಕರಿಗೆ ಸಹ ಗೊತ್ತಿರಲಿಕ್ಕಿಲ್ಲ. ನಾವೆಲ್ಲ ಕೂತಾಗ ಮರದ ಅಡಿಯಲ್ಲಿ ಮಣ್ಣಿನ ನೆಲದಲ್ಲಿ ಫ್ಯಾನ್ ಬಿಡಿ ಕೂತ್ಕೊಳ್ಳಿಕ್ಕೆ ಬೆಂಚ್ ಇರಲಿಲ್ಲ. ಬಹುಶಃ 5ನೇ ಕ್ಲಾಸಿನ ಮೇಲೆ ಬೆಂಚ್ ಸಿಕ್ಕಿದೆ. ಪ್ರೌಢಶಾಲೆಗೆ ಸುಮಾರು 16 ಲಕ್ಷ ಒಂದು ಕೊಠಡಿಗೆ, PU ಮತ್ತು ಡಿಗ್ರಿ ಕಾಲೇಜುಗಳಿಗೆ ಸುಮಾರು 25 ಲಕ್ಷ ಒಂದು ಕೊಠಡಿ, ಅಳಿಯೂರಿಗೆ 1 ಕೋಟಿ ರೂಪಾಯಿಯ 4 ಕೊಠಡಿ, ವಿಜಯರಿಗೆ 1 ಕೋಟಿ ರೂಪಾಯಿಯ 4 ಕೊಠಡಿ, ಮುಲ್ಕಿಗೆ 1 ಕೋಟಿ ರೂಪಾಯಿಯ 4 ಕೊಠಡಿ. ಉಳಿದಂತೆ 30 ಕೊಠಡಿಗಳನ್ನು ಪ್ರಾಥಮಿಕ ಶಾಲೆಗಳಿಗೆ ಕೊಟ್ಟಿದ್ದೇವೆ. ಬಹುಶಃ ಇದು ಪ್ರಾರಂಭ ಆಗಿ ಉದ್ಘಾಟನೆ ಆಗೋದು ಸ್ವಲ್ಪ ತಡ ಆಯಿತು ಅಂತ ನಾನು ಭಾವಿಸ್ತೇನೆ. ತುಂಬ 1.5-2 ವರ್ಷ ಆಯಿತು ನಾನು ದುಡ್ಡು ಕೊಟ್ಟು. ಹಾಗಾಗಿ ಇವತ್ತು ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಕಮ್ಮಿ ಇದೆ ಅಂತ ನಮ್ಮ ಅಧ್ಯಾಪಕರನ್ನು ಮಾನ್ಯ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ. ನಮಗೆ ಶಾಲಾ ಕೊಠಡಿಯ ಭಾರಿ ಅವಶ್ಯಕತೆ ಇತ್ತು. ನಾವು ಆವಾಗ ಬೇಡಿಕೆ ಇಡ್ತಿದ್ದೆವು. ನಮ್ಮ ಗ್ರಾಮ ಪಂಚಾಯತಿಗೆ 2 ವಿವೇಕ ಕೊಠಡಿಯನ್ನು ಕೊಟ್ಟಿದ್ದಾರೆ. ಒಂದು ಬಣಪಿಲ ಶಾಲೆಗೆ, ಮತ್ತೊಂದು ಕೆಲ್ಲಪುತ್ತಿಗೆ ಶಾಲೆಗೆ. ದರಗುಡ್ಡೆಗೆ ಕೊಠಡಿ ಕೊಡದಿದ್ರು ನಮಗೊಂದು ಅಂಗನವಾಡಿ ಕಟ್ಟಡವನ್ನು 20 ಲಕ್ಷ ರೂಪಾಯಿ ಅಂಗನವಾಡಿ ಕಟ್ಟಡವನ್ನು ಕೊಟ್ಟಿದ್ದಾರೆ. ಹಾಗೆ 3 ಗ್ರಾಮಕ್ಕೆ ಸಮಾನವಾಗಿ ಅವರಿಗೆ ಬಂದಂಥ ಅನುದಾನವನ್ನು ನಮಗೆ ಕೊಟ್ಟು ನಾವು ಕೇಳಿದ್ದನ್ನು ಎಲ್ಲದನ್ನು ನಮಗೆ
ನಮ್ಮ ಬೇಡಿಕೆಯನ್ನು ಈಡೇರಿಸಿದ್ದಾರೆ. ಇನ್ನೂ ಸಹ ನಮ್ಮ ಬೇಡಿಕೆ ಉಂಟು, ಅದನ್ನು ನೆರವೇರಿಸ್ತಾರೆ ಅಂತ ನಮ್ಮ ಭಾವನೆ. ಹಾಗೆ ಇವತ್ತು ಉದ್ಘಾಟನೆ ಮಾಡಿದಂಥ ಮಾನ್ಯ ಶಾಸಕರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ದರೆಗುಡ್ಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಶೋಕ್ ಶೆಟ್ಟಿ ಬೇಲೊಟ್ಟು ಸಭಾ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಮಗೆ ಶಾಲಾ ಕೊಠಡಿಯ ಅವಶ್ಯಕತೆ ಇದ್ದುದರಿಂದ ಶಾಸಕರಲ್ಲಿ ಮನವಿ ಮಾಡಿದ್ದೆವು. ಇದರಿಂದಾಗಿ ಪಂಚಾಯತ್ ವ್ಯಾಪ್ತಿಯ ಕೆಲ್ಲಪುತ್ತಿಗೆ ಮತ್ತು ಪಣಪಿಲ ಗ್ರಾಮಕ್ಕೆ 2 ವಿವೇಕ ಕೊಠಡಿ ಮತ್ತು ದರೆಗುಡ್ಡೆಗೆ ಅಂಗನವಾಡಿ ಕಟ್ಟಡವನ್ನು ನೀಡುವ ಮೂಲಕ 3 ಗ್ರಾಮಗಳಿಗೂ ಸಮಾನವಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನು ಹಂಚಿದ್ದಾರೆ. ಇನ್ನು ಹಲವಾರು ಬೇಡಿಕೆಗಳಿದ್ದು ಅದನ್ನು ನೆರವೇರಿಸುತ್ತಾರೆ ಎಂಬ ಭರವಸೆ ಇದೆ ಎಂದು ಹೇಳಿದರು. ಬಿಜೆಪಿ ಮುಖಂಡ ಕೆಪಿ ಜಗದೀಶ್ ಅಧಿಕಾರಿ, ದರೆಗುಡ್ಡೆ ಗ್ರಾಮ ಪಂಚಾಯತ್ನ ಪಂಚಾಯತ್ ಉಪಾಧ್ಯಕ್ಷೆ ನಳಿನಿ, ಸದಸ್ಯರಾದ ಮುನಿರಾಜ್ ಹೆಗ್ಡೆ, ತುಳಸಿ ಮೂಲ್ಯ, ದೀಕ್ಷಿತ್ ಪಣಪಿಲ, ಶಿಕ್ಷಣ ಇಲಾಖೆಯ ರಾಜೇಶ್ ಭಟ್, ಎಸ್ಟಿಎಂಸಿ ಅಧ್ಯಕ್ಷ ವೀರೇಂದ್ರ ಕೋಟ್ಯನ್, ಕಾರ್ಯದರ್ಶಿ ಸತ್ಯಭಾಮ, ಶಾಲಾ ಮುಖ್ಯೋಪಾಧ್ಯಾಯ ರಿಚರ್ಡ್ ಡಿಕುಸ್ತಾ, ಕೆಲ್ಲಪುತ್ತಿಗೆ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ವೀರೇಂದ್ರ ಕೋಟ್ಯನ್, ವಜ್ರನಾಭ ಹೆಗ್ಡೆ, ದೊಡ್ಡಮನಿ, ಗುತ್ತಿಗೆದಾರ ಪ್ರಶಾಂತ್ ಎಸ್ ಅಮೀನ್, ಆದಿವಾಸಿ ಕೊರಗ ಜನಾಂಗದ ಮುಖಂಡ ಕರಿಯಾ, ಪಕ್ಷದ ಕಾರ್ಯಕರ್ತರಾದ ಪ್ರಶಾಂತ್ ಕೋಟ್ಯನ್, ಪ್ರದೀಪ್ ಕೋಟ್ಯನ್, ರಾಜೇಶ್ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ.